ಮತ್ತು ಇವತ್ತು KSRTC ಬಂದಾಗಿದೆ, ಅದಕ್ಕೂ ಅಂತ ಆಗಿರ್ಬೋದಲ್ಲ, ಅವ್ರಿಗೂ ಸಹ ಸಂದರ್ಭದಲ್ಲಿ ಒಂದು ಸನ್ಮಾನ. ಉತ್ತಮವಾದ ಹೊಡೆತ ನೌಶಾದ್ ಖಾನ್ ಅವರು ಆಯೋಜಿಸಿದ್ದಾರೆ. ಅವರಿಗೆ ನಾನು ಅಂಕ 3. ಸ್ನೇಹಿತರು ಹಲವಾರು ಕಾರ್ಯಕ್ರಮ ಮತ್ತು ಈ ರಾತ್ರಿ ಕಸಾದ ಗ್ರಾಮ ಪಂಚಾಯತಿಯ ಸದಸ್ಯರು ಮತ್ತು ನಮ್ಮೆಲ್ಲರ ಪ್ರೀತಿಯ ಸ್ನೇಹಿತ ನೋಡ್ರಿ ಶಟೂರ್ ಮತ್ತು ನೌಶಾದ್ ಕೊತ್ತಪಳ್ಳಿಗೆ ಮತ್ತೊಂದು ಅಂಕ 6-6. JP ಹಾರ್ಡ್ವೇರ್ನ ಶಫಿ ಸ್ನೇಹಿತ ಮತ್ತು ನಮ್ಮೆಲ್ಲರ ಬಂದು ಉತ್ತಮವಾದ ಹೊಡೆತ ಕೊತ್ತಪಳ್ಳಿ ಅವ್ರ ತಂಡದಿಂದ. ಕೊತ್ತಪಳ್ಳಿ 7. ಉತ್ತಮವಾದ ಸರ್ವಿಸ್ ಕೊತ್ತಪಳ್ಳಿ ಅವರಿಂದ. ಈ ಕಾರ್ಯಕ್ರಮಕ್ಕೆ ಪಲ್ಲವಿ ಮಣಿ ಇಸ್ ನಥಿಂಗ್ ಬಟ್ ಎ ವಾಲಿಬಾಲ್. ಕೋಲಾರ ಜಿಲ್ಲೆಯಲ್ಲಿ ಅಧ್ಯಕ್ಷರು ಕೊತ್ತಪಳ್ಳಿ ಪಲ್ಲವಿ ಮಣಿಯವರವರು ಎಲ್ಲ ಜನಾಂಗದ ನಾಯಕರು ಮತ್ತು ಸ್ನೇಹಿತರು. ಅವರು ಬಂಗಾರಪೇಟೆಯಲ್ಲಿ ತನ್ನದೇ ಅಂತ ವಾಲಿಬಾಲ್ ಕ್ರೀಡಾಕರನ್ನು ಈ ರಾಜ್ಯಕ್ಕೆ ದಯವಿಟ್ಟು ವೇದಿಕೆ ಮೇಲೆ ಪಲ್ಲವಿ ಮಣಿಯವರು ಬರಬೇಕು. DRM ಇರಬೇಕು. ಪಲ್ಲವಿ ಮಣಿಯವರು ವೇದಿಕೆ ಮೇಲೆ ಆಗಮಿಸಬೇಕು. ಈವಾಗಲೇ ನಾನು 3 ದಿನದಿಂದ ತಮಗೆ ಫೋನ್ ಮಾಡಿದ್ದೆ. ಮಾಲೂರು ಕೊತ್ತಪಳ್ಳಿ 10 ಪಂದ್ಯಾವಳಿಗೆ ಆಗಿಸಿದ ಎಲ್ಲ ಟೀಮ್ಗಳಿಗೂ ಎಲ್ಲ ತಂಡಗಳಿಗೂ ಸಹ ಕೋಟಿ ಕೋಟಿ ಅಭಿನಂದನೆಗಳನ್ನು ಧನ್ಯವಾದ ತಿಳಿಸ್ತಾ ಮತ್ತೊಂದು ಅಂಕ ಗೊಳಿಸ್ತಾ ಇದ್ದೀರಿ. ನಿಮ್ಮ ಎಲ್ಲ ಟೀಮ್ಗಳಿಗೂ ಸಹ ನಿಮ್ಮ ಪ್ರತಿಯೊಂದು ಹೆಸರು ಮಾಡುತ್ತಾ ಕೊತ್ತಪಲ್ಲಿಗೆ ಮತ್ತೊಂದು ಬೂದುಕೋಟೆ ಚಿನ್ನಯ್ಯ ಈ ಕಾರ್ಯಕ್ರಮದ ಯುವಕರಲ್ಲಿ ಒಬ್ಬ ಯುವಕನಾಗಿ ದೊಡ್ಡವನಾಗಿ ಮಾರ್ಗದರ್ಶನ ನೀಡಿ ಕೊತ್ತಪಲ್ಲಿ ಬೂದುಕೋಟೆ ಕೃಷ್ಣಯ್ಯ ವೇದಿಕೆ ಬರಬೇಕು. ಕೃಷ್ಣಯ್ಯ ಯುವ ಬ್ರಿಗೇಡ್ಗೆ ಪ್ರಧಾನ ಪೋಷಕರು ಮತ್ತು ಅವ್ರ ಜೊತೆಗೆ ಯಾವತ್ತೂ ಕೆಲಸ ಮಾಡುತ್ತಾ ಬಂದಿರ್ತಾನೆ. ಯುವ ಬ್ರಿಗೇಡ್ ಪರವಾಗಿ ಅಭಿನಂದನೆ. ಮಧ್ಯದಲ್ಲಿ ಅಡಚಣೆ ಆಗಿದ್ರೆ ಕ್ಷಮಿಸಿ. ಮಾಲೂರು ಮತ್ತೊಂದು ಅಂಕ. ಯುವ ಬ್ರಿಗೇಡ್ನ ಪ್ರಧಾನ ಪೋಷಕ ಮತ್ತು ಯಾವುದೇ ಕ್ರಮ ಆಗಲಿ ಯುವ ಬ್ರಿಗೇಡ್ ಪಟಾಕಿಗಳನ್ನು ಎಲ್ಲೇ ಇರಲಿ ಶ್ರೀಲಂಕಾ ಕೋಸ್ಟಲ್ ಕರ್ನಾಟಕ ಮತ್ತು ಮೈಸೂರು ಈ 2 ತಂಡಗಳ ನಡುವೆ ಜಿದ್ದಾಜಿದ್ದಿನ ಪಂದ್ಯಗಳು. ಕೋಟೆ ಸೂಪರ್ ಅಮ್ಮ. ಪಾಯಿಂಟ್ ಬಾಲ್ ನೋಡ, ಪಾಯಿಂಟ್ ಬಾಲ. ಕೊತ್ತಪಲ್ಲಿಗೆ ಮತ್ತೊಂದು ಅಂಕ. ಕೊತ್ತಪಲ್ಲಿ 19, ಮಾಲೂರು 15. ಪಲ್ಲವಿ ಮಣಿ ಇತ್ತೀಚಿನ ವಾಲಿಬಾಲ್ನ ಮತ್ತೊಂದು ಹೆಸರು ಪಲ್ಲವಿ ಮಣಿ. ಮತ್ತೊಂದು ಅಂಕ. ಬಿ ಲಕ್ಷ್ಮಣ 29 ಮಾಡ್ತಾ 9ನೇ ಕ್ಲಾಸ್, ಎ ಮತ್ತು 10ನೇ ಕ್ಲಾಸ್. ಇವತ್ತು ಮುಂದಿನ ಪಂದ್ಯ
ಪೋಸ್ಟಲ್ ಕರ್ನಾಟಕ ಮತ್ತು